ಕೃಷಿ ಭವಿಷ್ಯದ ದಿನಗಳಿಗೆ ತೀರಾ ಅನಿವಾರ್ಯವಾಗಿರುವ ಹಾಗೂ ಇಂದಿನ ದಿನಗಳಲ್ಲಿ ತೀರಾ ನಿರ್ಲಕ್ಷ್ಯಕ್ಕೆ ತುತ್ತಾಗಿರುವ ವಿಚಾರ. ಬಹುಶಃ ಕೃಷಿಯನ್ನ ಇಂದು ಮತ್ತೆ ಮುನ್ನೆಲೆಗೆ ತರುವ ಸಾಮರ್ಥ್ಯವಿರೋದು ಯುವ ಜನತೆಗೆ. ಆದರೆ ಯುವ ಜನತೆ ಇದರಿಂದ ವಿಮುಖರಾಗಿದ್ದಾರೆ. ಅಯ್ಯೋ ಕೃಷಿನ ಅಂತ ಮೂಗು ಮುರಿತಾ ಇದ್ದಾರೆ. ಇಂತಹ ಪರಿಸ್ಥಿತಿಯ ನಡುವೆ ಇಲ್ಲೊಬ್ಬರು ತಮ್ಮ 70ನೇ ಇಳಿ ವಯಸ್ಸಿನಲ್ಲೂ ಯುವಕರನ್ನ ನಾಚಿಸುವಂತೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರ್ಯಾರು? ಅವರ ಈ ಚೈತನ್ಯದ ಹಿಂದಿನ ಕಾರಣವೇನು? ನೋಡೋಣ ಇಂದಿನ ವಿಶೇಷ ಸಂಚಿಕೆಯಲ್ಲಿ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸಾಧಕ ಕೃಷಿಕ. ನಾನು ಕವಿತಾ ಮಾಣಿ. ಎಸ್, ಕೃಷಿಯನ್ನ ಮಾಡೋದು, ಅದರಲ್ಲೂ ಅದರಿಂದ ಲಾಭ ಪಡೆಯೋದು ಅಷ್ಟೊಂದು ಸುಲಭದ ಮಾತಲ್ಲ. ಕಾಡುತ್ತಿರುವ ಸಾವಿರಾರು ಸಮಸ್ಯೆಗಳ ನಡುವೆ ಸಾಮಾನ್ಯ ಕೃಷಿಕರು ಕೃಷಿಯನ್ನ ಮಾಡಲು ಹಿಂದೇಟು ಹಾಕ್ತಾ ಇದ್ದಾರೆ. ಇಂತಹ ಸಿಚುವೇಶನ್ನಲ್ಲಿ ವಿದೇಶದಲ್ಲಿ ಅನೇಕ ವರ್ಷಗಳ ಕಾಲ ದುಡಿದು ತಮ್ಮ ವಿಶ್ರಾಂತ ಜೀವನದಲ್ಲಿ ಕೃಷಿಯನ್ನ ಕಾಯಕ ಮಾಡಿಕೊಂಡವರು ಇವರು. ಮಾತ್ರವಲ್ಲ, ಕೃಷಿಯಲ್ಲಿ ವಿದೇಶಿ ತಂತ್ರಜ್ಞಾನಗಳನ್ನು ಕೂಡ ಅಳವಡಿಸಿಕೊಂಡು ಸೈ ಎನಿಸಿಕೊಂಡವರು. ಹಾಗಿದ್ರೆ ಯಾರವರು? ಬನ್ನಿ ನೋಡ್ಕೊಂಡು ಬರೋಣ. ಕೃಷಿ ಅಭಿವೃದ್ಧಿ ಹೊಂದುತ್ತಿರುವ ಭಾರತ ದೇಶದ ಬೆನ್ನೆಲುಬು. ಆದರೆ ಅನೇಕ ಬಗೆಯ ಸಮಸ್ಯೆಗಳಿಂದಾಗಿ ಭಾರತದ ಬೆನ್ನೆಲುಬು ಮುರಿತಕ್ಕೊಳಗಾಗಿದೆ. ಅನೇಕ ಬಗೆಯ ಸಮಸ್ಯೆಗಳು ಕೃಷಿ ಕ್ಷೇತ್ರವನ್ನ ಇನ್ನಿಲ್ಲದಂತೆ ಹೈರಾಣಾಗಿಸಿದೆ. ಸಾಮಾನ್ಯ ರೈತರಿಗೆ ಇಂದು ಕೃಷಿ ಮಾಡಲು ಸಾಧ್ಯವೇ ಇಲ್ಲ ಎನ್ನುವ ಪರಿಸ್ಥಿತಿ ಇಂದು ಬಂದೊದಗಿದೆ. ಇಂತಹ ಸನ್ನಿವೇಶದಲ್ಲಿ ಇಲ್ಲೊಬ್ರು ತಮ್ಮ ಇಳಿ ವಯಸ್ಸಿನಲ್ಲಿ ಯುವಕರನ್ನ ನಾಚಿಸುವಂತೆ ಕೃಷಿ ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ. ಮಾತ್ರವಲ್ಲ, ಅದರಲ್ಲಿ ಅತ್ಯುತ್ತಮವಾಗಿ ಯಶಸ್ಸನ್ನ ಕೂಡ ಪಡೆದುಕೊಂಡಿದ್ದಾರೆ. ಇವರ ಹೆಸರು ಆಂಡ್ರ್ಯೂ ಫೇಬಿಯನ್ ಮೋನಿಸ್ ಶಿರ್ವಾ. ಉಡುಪಿ ಜಿಲ್ಲೆಯ ಶಿರ್ವಾ ಮಂಚಕಲ್ನ ನಿವಾಸಿ. ಅಂದಹಾಗೆ ಇವರ ವಯಸ್ಸು ಬರೋಬ್ಬರಿ 70 ವರ್ಷ. ಆದ್ರೆ ಇವರು ಮಾಡೋ ಕೆಲಸವನ್ನ ನೋಡಿದ್ರೆ ಯಾರಿಗೂ ಇವರ ವಯಸ್ಸನ್ನ ಊಹಿಸೋದು ಅಸಾಧ್ಯ. ಹೌದು, ಯುವಕರನ್ನ ನಾಚಿಸುವಂತೆ ಇವರು ಕೃಷಿ ಚಟುವಟಿಕೆಗಳಲ್ಲಿ ಆಕ್ಟಿವ್ ಆಗಿದ್ದಾರೆ. ತಮ್ಮ 3 ಎಕರೆಯ ವಿಶಾಲವಾದ ಕೃಷಿ ಭೂಮಿಯಲ್ಲಿ ನಾನಾ ತರಹದ ಕೃಷಿ ಬೆಳೆಗಳನ್ನ ಬೆಳೆದಿದ್ದಾರೆ. ತೆಂಗು, ಅಡಿಕೆ, ಶುಂಠಿ, ಗೆಣಸು, ಕರಿಮೆಣಸು, ತರಕಾರಿ ಹೀಗೆ ಅನೇಕ ಬಗೆಯ ಸಂಪೂರ್ಣ ಸಾವಯವ ಕೃಷಿ ಆಂಡ್ರ್ಯೂ ಮೋನಿಸ್ ಅವರ ತೋಟದಲ್ಲಿ ನಮಗೆ ಕಾಣಸಿಗುತ್ತದೆ. ಹೌದು, 1950ರಲ್ಲಿ ಶಿರ್ವಾದಲ್ಲಿ ಜನಿಸಿದ ಆಂಡ್ರ್ಯೂ ಮೋನಿಸ್ ಅವರು ಬಾಲ್ಯದಲ್ಲಿ ತಂದೆ ಕೃಷಿಯಲ್ಲಿ ನಿರತರಾಗಿದ್ದ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡುತ್ತಿದ್ರು ಅಷ್ಟೇ. ಪಿಯುಸಿಯವರೆಗೆ ಶಿರ್ವಾದಲ್ಲೇ ವಿದ್ಯಾಭ್ಯಾಸ ಪಡೆದ ಇವರು ಉಡುಪಿ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ 3 ವರ್ಷ ಬಿಎಸ್ಸಿ ವ್ಯಾಸಂಗ ಮಾಡಿದ್ರು. ಬಳಿಕ ಮುಂಬೈಗೆ ತೆರಳಿ ಏರ್ ಕಂಡೀಷನಿಂಗ್ ಟೆಕ್ನಿಕಲ್ ತರಬೇತಿಯನ್ನ ಪಡೆದರು. ಬಳಿಕ ಉದ್ಯೋಗವನ್ನ ಅರಸಿಕೊಂಡು ನೇರವಾಗಿ ತೆರಳಿದ್ದು ದುಬೈಗೆ. ದುಬೈಯಲ್ಲಿ 25 ವರ್ಷಗಳ ಕಾಲ ಕೆಲಸ ಮಾಡಿ ಆರ್ಥಿಕವಾಗಿ ಸದೃಢರಾದ ಮೋನಿಸ್ ಅವರು ತಮ್ಮ ವಿಶ್ರಾಂತ ಬದುಕಿಗೆ ಆರಿಸಿಕೊಂಡಿದ್ದು ಕೃಷಿಯನ್ನ. ನಾನು ನನ್ನದೇ ಕೃಷಿಗೋಸ್ಕರ 3 ಎಕರೆ ಭೂಮಿಯನ್ನು ತೆಗೆದುಕೊಂಡು ಅದೆಲ್ಲ 1 ಸೆಂಟಿಮೀಟರ್ ಜಾಗ ಕೂಡ ಬಿಡದೆ ಕೃಷಿ ಮಾಡ್ತೇನೆ. ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದ ಎಲ್ಲರೂ ಕೂಡ ತಮ್ಮ ನಿವೃತ್ತ ಜೀವನವನ್ನ ಆರಾಮವಾಗಿ ಕಳೆಯಬೇಕು ಎಂದು ಇಚ್ಛೆ ಪಡ್ತಾರೆ. ಅದಕ್ಕಾಗಿ ಎಲ್ಲಾದ್ರೂ ಐಷಾರಾಮಿ ಫ್ಲಾಟ್ಗಳನ್ನ ಖರೀದಿಸಿ ಸೆಟಲ್ ಆಗ್ತಾರೆ. ಆದ್ರೆ ಆಂಡ್ರ್ಯೂ ಮೋನಿಸ್ ಅವರು ಎಲ್ಲರಿಗಿಂತಲೂ ಭಿನ್ನ. ಇಳಿ ವಯಸ್ಸಿನಲ್ಲಿದ್ರೂ ಬೆಳಿಗ್ಗೆ 4 ಗಂಟೆಗೆ ಕರೆಕ್ಟ್ ಆಗಿ ಏಳ್ತಾರೆ. ಎದ್ದು ನಿತ್ಯ ಕರ್ಮಗಳನ್ನ ಮುಗಿಸಿ ಗಂಜಿಗೆ ಬೆಂಕಿ ಮಾಡ್ತಾರೆ. ಬೆಳಿಗ್ಗೆ 5:05ವರೆಗೆ ದನಗಳನ್ನ ಕಟ್ಟಿದ ಜಾಗಕ್ಕೆ ಹೋಗಿ ಅವುಗಳಿಗೆ ನೀರು, ಮೇವು ಇಟ್ಟು ಬರ್ತಾರೆ. ಬಳಿಕ ಹಾಲನ್ನ ಕರೆದು ಡೈರಿಗೆ ಹಾಕಿ ಬರ್ತಾರೆ. ಇಷ್ಟೆಲ್ಲ ಕೆಲಸಗಳು ಮುಗಿದ ಬಳಿಕವೇ ಇವರ ಉಪಹಾರ. ಮನೆಗೆ ಬಂದು ಬೆಳಗಿನ ಉಪಹಾರ ಮಾಡಿದ ಬಳಿಕ ಕೆಲಸದವರ ಜೊತೆಗೆ ತೋಟಕ್ಕೆ ಹೋಗ್ತಾರೆ.
ಅಲ್ಲಿ ಸುಡು ಬಿಸಿಲನ್ನ ಲೆಕ್ಕಿಸದೆ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ಬಳಿಕ ಮಧ್ಯಾಹ್ನದ ಊಟವಾದ ಮೇಲೂ ಕೂಡ ಬಿಡುವಿಲ್ಲ. ಅಪರಾಹ್ನ 2:30ಕ್ಕೆ ದನಗಳಿಗೆ ಮತ್ತೆ ನೀರುಣಿಸಿ ಅವುಗಳನ್ನ ಮೇಯಲು ಕಟ್ಟಿ ಬರ್ತಾರೆ. ಬಳಿಕ ಮತ್ತೆ ತೋಟದಲ್ಲಿ ಕೆಲಸ. ಸಂಜೆ ದನಗಳನ್ನ ಕರೆದು ಹಾಲನ್ನ ಮನೆಗೆ ತರ್ತಾರೆ. ಮತ್ತೆ ಸಂಜೆ ಚಹಾ ಸೇವನೆಯ ಜೊತೆಗೆ ಫಲಹಾರ ಸೇವನೆ. ಅಷ್ಟೇ ಇವರ ಊಟ ತಿಂಡಿಯ ಕತೆ. ಸುಮಾರು 9 ಗಂಟೆಯ ಹೊತ್ತಿಗೆ ಸ್ವಲ್ಪ ಟಿವಿ ವೀಕ್ಷಣೆ ಮಾಡಿ 10 ಗಂಟೆಯ ಸುಮಾರಿಗೆ ನಿದ್ದೆ ಮಾಡ್ತಾರೆ. ಅಲ್ಲಿಗೆ ಆ ದಿನದ ದಿನಚರಿ ಮುಕ್ತಾಯ. ಡೈಲಿ ರೂಟೀನ್ ಬೆಳಿಗ್ಗೆ 4 ಗಂಟೆಗೆ ಹೇಳ್ತೇನೆ. 4 ಗಂಟೆಗೆ ಎದ್ದು ಗಂಜಿಗೆ ಬೆಂಕಿ ಮಾಡ್ತೇನೆ. ಆನಂತರ 5:05ವರೆಗೆ ನಾನು ನನ್ನ ಗಾಡಿಯನ್ನು ಹಿಡ್ಕೊಂಡು ನನ್ನ ದನಗಳ ಕಟ್ಟಿದ ಜಾಗಕ್ಕೆ ಹೋಗಿ ಅವುಗಳಿಗೆ ತಿನಸು ನೀರೆಲ್ಲ ಇಟ್ಟು ನಾನೊಬ್ಬನೇ ಹೋಗಿ ಹಾಲು ತೆಗೆದು ತಂದು ಡೈರಿಗೆ ಮಾರ್ತೇನೆ. ಆನಂತರ ಮನೆಗೆ ಬರ್ತೇನೆ, ಚಾಯ್ ಕುಡಿತೇನೆ. ಲೇಬರ್ ಬಂದರೆ 8 ಗಂಟೆಗೆ ಲೇಬರ್ಗೆ ಹಿಡ್ಕೊಂಡು ತೋಟಕ್ಕೆ ಹೋಗ್ತೇನೆ. ಅಲ್ಲಿ ಯಾವ ಕೆಲಸ ಮಾಡಬೇಕಂತ ಲೇಬರಿಗೆ ಹೇಳ್ತೇನೆ, ಮತ್ತು ಅಲ್ಲಿ ಕೂತ್ಕೊಂಡೇ ಕೆಲಸ ಮಾಡಿಸ್ತೇನೆ. ಆನಂತರ ಚಹಾ ಕುಡಿಲಿಕ್ಕೆ ಬರುವುದಿಲ್ಲ, ಮಧ್ಯಾಹ್ನ ಊಟಕ್ಕೆ ಬರ್ತೇನೆ. ಆನಂತರ ದನಗಳನ್ನು ಒಳಗೆ ಕಟ್ಟಿ ಅವುಗಳಿಗೆ ಮತ್ತು ಕೂಡ 2:30 ಗಂಟೆಗೆ ನಾನು ಮೇವಿಗೆ ಹೊರಗೆ ಗದ್ದೆಯಲ್ಲಿ ಕಟ್ತೇನೆ. ಆನಂತರ ನಮ್ಮ ಲೇಬರ್ ಒಟ್ಟಿಗೆ ನಾನು ಇರ್ತೇನೆ. ಯಾವಾಗಲೂ 12 ಗಂಟೆ ಅವರ ಒಟ್ಟಿಗೆ ಇರ್ತೇನೆ. ಮತ್ತು ಸಂಜೆ ದನದ ಅಟ್ಟಿಗೆ ತಂದು ಹಾಲನ್ನು ತೆಗೆದುಕೊಂಡು ಮನೆಗೆ ಬರ್ತೇನೆ. ಆನಂತರ ಮನೆಯಲ್ಲಿ ಚಹಾ ಕುಡಿದು ಸ್ವಲ್ಪ ಫಲಹಾರ ಮಾಡ್ತೇನೆ. ರಾತ್ರಿಗೆ ನಾನು ಊಟ ಮಾಡೋದಿಲ್ಲ. ಮತ್ತು ಸ್ನಾನ ಮಾಡಿ ಒಂದು 9:30-10 ಗಂಟೆಗೆ ನಾನು ಸ್ವಲ್ಪ ಆರಾಮ ಮಾಡ್ತೇನೆ, ಟಿ ವಿ ನೋಡಿ 10 ಗಂಟೆಗೆ ಮಲಗ್ತೇನೆ. ಅದು ನನ್ನದು ಡೈಲಿ ರುಟೀನ್ ವರ್ಕ್. ಆಂಡ್ರ್ಯೂ ಅವರ ದಿನಚರಿಯನ್ನ ನೋಡಾಯಿತು. ಅವರು ಹೇಗೆ ದಿನವಿಡೀ ಆಕ್ಟಿವ್ ಆಗಿರ್ತಾರೆ ಅನ್ನೋದನ್ನ ಕೂಡ ನೋಡಾಯಿತು. ಇನ್ನು ಇವರು ಮಾಡೋ ಕೃಷಿಯಲ್ಲೂ ಒಂದು ಸ್ಪೆಷಾಲಿಟಿ ಇದೆ. ಎಲ್ಲರೂ ಕೃಷಿಯ ನಿರ್ವಹಣಾ ವೆಚ್ಚ ಬಹಳಷ್ಟು ಹೆಚ್ಚಾಗ್ತಾ ಇದೆಯಂತ ಚಿಂತಾಕ್ರಾಂತರಾಗಿರುವ ಸನ್ನಿವೇಶದಲ್ಲಿ ಇವರು ಕೃಷಿಯನ್ನ ಲಾಭದಾಯಕವನ್ನಾಗಿಸೋದು ಹೇಗೆ ಅನ್ನೋದನ್ನ ನಿರೂಪಿಸಿ ತೋರಿಸಿದ್ದಾರೆ. ಅದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ದಿನವಿಡೀ ತೋಟದಲ್ಲಿ ಕೆಲಸ ಮಾಡೋ ಆಂಡ್ರ್ಯೂ ಅವರು ಬಾಲ್ಯದಲ್ಲಿ ಅಪಾರ ಕಷ್ಟವನ್ನ ಕಂಡವರು. ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಇವರ ಬಳಿ ಊಟ ಮಾಡಲು ದುಡ್ಡಿರಲಿಲ್ಲ. ಬಳಿಕ ಕಷ್ಟಪಟ್ಟು ದುಡಿದು ಬೇಕಾದಷ್ಟು ಸಂಪಾದನೆ ಮಾಡಿದ್ರೂ ಬಾಲ್ಯದ ಕಷ್ಟ ಇವರನ್ನ ಮತ್ತೆ ಕೃಷಿಯತ್ತ ಮುಖ ಮಾಡುವಂತೆ ಮಾಡಿದೆ. 25 ವರ್ಷಗಳ ಕಾಲ ದುಬೈನಲ್ಲಿ ಹಗಲಿರುಳು ದುಡಿದು ನಿವೃತ್ತರಾಗಿ ಬಂದ ಬಳಿಕ ಜೀವನವನ್ನ ಕಳೆಯಲು ಕೃಷಿಯೇ ಉತ್ತಮ ಎನ್ನುವುದನ್ನ ಮನಗಂಡು ಊರಿಗೆ ಬಂದು 3 ಎಕರೆ ಕೃಷಿ ಜಮೀನನ್ನ ಖರೀದಿಸಿದ್ರು. ಅಲ್ಲಿ ಎಲ್ಲಾ ಬಗೆಯ ಕೃಷಿ ಚಟುವಟಿಕೆಗಳನ್ನ ಆರಂಭಿಸಿದ್ರು. ಇನ್ನು ಕೃಷಿಯಲ್ಲಿ ಹೊಸತು ಏನನ್ನಾದರೂ ಮಾಡಬೇಕು ಎಂದು ಆಲೋಚಿಸಿದ ಇವರು 5-6 ವರ್ಷಗಳ ಹಿಂದೆ ಇಸ್ರೇಲಿಗೆ ಭೇಟಿಯನ್ನ ನೀಡಿದ್ರು. ಸುಮಾರು 10 ದಿನಗಳ ಕಾಲ ಅಲ್ಲಿಯೇ ತಂಗಿ ಅಲ್ಲಿನ ಕೃಷಿ ವಿಚಾರಗಳನ್ನೆಲ್ಲ ಅಧ್ಯಯನ ಮಾಡಿದ್ರು. ಬಳಿಕ ಅದನ್ನ ತನ್ನ ತೋಟದಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲು ಮುಂತಾದ್ರು. ಮೊದಲಿಗೆ ನೀರಾವರಿ ವ್ಯವಸ್ಥೆಯನ್ನ ಮಾಡಿದ್ರು. ಮೊದಲಿಗೆ ಒಂದು ಟ್ಯಾಂಕ್ ಅನ್ನ ನಿರ್ಮಿಸಿ ಆ ಮೂಲಕ ಸುಮಾರು 3 ಎಕರೆ ಜಮೀನಿಗೆ ನೀರಾವರಿ ವ್ಯವಸ್ಥೆಯನ್ನ ಮಾಡಿದ್ರು. ಇದು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದು ವಿದ್ಯುತ್ ಇಲ್ಲದಿದ್ರೂ 3 ಎಕರೆ ನೀರಾವರಿ ಭೂಮಿಗೆ ಸರಾಗವಾಗಿ ನೀರು ಪೂರೈಕೆಯಾಗ್ತದೆ. ಇನ್ನು ಇದರ ಜೊತೆಗೆ ವಯೋಸಹಜ ಕಾರಣಗಳಿಂದ ಮಂಡಿ ನೋವು ಕಾಣಿಸಿಕೊಂಡಿದ್ದು, ಇದಕ್ಕೆ ಇವರಿಗೆ ವೈದ್ಯರು ನೀಡಿದ ಸಲಹೆ ಅಂದ್ರೆ ಅದು ಈಜು. ಇದಕ್ಕಾಗಿ ಇಸ್ರೇಲ್ ಮಾದರಿಯ ಟ್ಯಾಂಕ್ ಅನ್ನೇ ಸ್ವಿಮ್ಮಿಂಗ್ ಪೂಲ್ ಆಗಿ ಬದಲಿಸಿದ್ದಾರೆ. ತಮ್ಮ ವಿಭಿನ್ನ ಕೃಷಿ ಪ್ರಯೋಗಕ್ಕಾಗಿ ಉತ್ತಮ ಕೃಷಿಕ ಎನ್ನುವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ.
ನಾನು ಸಣ್ಣದಿರುವಾಗ ಕೃಷಿ ಮಾಡುತ್ತಿದ್ದಿಲ್ಲ. ನನ್ನ ತಂದೆ ರೈತ, ಅವರಿಗೆ ಹೆಲ್ಪ್ ಮಾಡ್ತಿದ್ದೆ. ಮತ್ತೊಂದು 35 ವರ್ಷ ನಾನು ಕೃಷಿ ಮಾಡದೆ ತಂದೆಯನ್ನು ಬಿಟ್ಟು ದುಬೈಯಲ್ಲಿದ್ದೆ. ದುಬೈಯೆಲ್ಲ ನನ್ನ ರಿಟೈರ್ಮೆಂಟ್ ಆದ ನಂತರ ನಾನು ಇಂಡಿಯಾ ಬಂದು ಕೃಷಿಯೇ ಒಂದು ಉತ್ತಮ ಅಂತ ನನಗೆ ಎನಿಸಿತು. ಅದಕ್ಕೆ ನಾನು ಕೃಷಿಗೆ 3 ಎಕರೆ ಜಾಗ ತೆಗೆದುಕೊಂಡು ಕೃಷಿಯನ್ನು ಮಾಡ್ತಾ ಇದ್ದೇನೆ. ಅದು ಕೂಡ ಒಂದು 5-6 ವರ್ಷದ ಮೊದಲು ನಾನು ಇಸ್ರೇಲಿಗೆ ಭೇಟಿ ಮಾಡಿ ಅಲ್ಲಿ ಕೃಷಿಯ ವಿಷಯವನ್ನೆಲ್ಲ ತಿಳಿದು 10 ದಿನ ಅಲ್ಲಿ ನಿಂತುಕೊಂಡು ಎಲ್ಲ ನೋಡಿ ಅದೇ ಕೃಷಿ ಇಸ್ರೇಲಿ ಮಾದರಿ ಮಾಡಬೇಕಂತ ಫಸ್ಟ್ ಸ್ಟೇಜ್ನಲ್ಲಿ ನೀರಿನ ಸೋರ್ಸು ಮತ್ತು ನೀರು ಹೇಗೆ ಸರಬರಾಜು ಮಾಡುವುದಂತ ಮಾಡಿ ಅದಕ್ಕೆ ಒಂದು ಒಳ್ಳೆಯದ ಟ್ಯಾಂಕ್ ಸಿಸ್ಟಮನ್ನು ಮಾಡಿದ್ದೇನೆ. ಅದು ಟ್ಯಾಂಕಿಯು ನನ್ನ 3 ಎಕರೆ ಜಾಗಕ್ಕೆ ಕರೆಂಟ್ ಇಲ್ಲದಿದ್ದರೂ ನೀರಾವರಿಯನ್ನು ಪೂರೈಸ್ತದೆ. ನಾನೇ ಸೊಪ್ಪು ಅದು ಸುಡುಮಣ್ಣು ಮಾಡಿ ಗಿಡಗಳನ್ನು ಎಲ್ಲೆಲ್ಲಿ ತಂದು ಬೀಸಾಡಿದ ಕಸ ವಸ್ತುಗಳನ್ನು ತಂದು ಸುಡುಮಣ್ಣು ಮತ್ತು ದನದ ಗೊಬ್ಬರ ಮಾತ್ರ ನಾವು ಯೂಸ್ ಮಾಡೋದು. ಇನ್ನು ಇವರ ಕೃಷಿಯ ಮತ್ತೊಂದು ವಿಶೇಷತೆ ಎಂದರೆ ರಾಸಾಯನಿಕ ಗೊಬ್ಬರ ರಹಿತ ಸಂಪೂರ್ಣ ಸಾವಯವ ಕೃಷಿಗೆ ಎಂದಿಗೂ ರಾಸಾಯನಿಕ ಗೊಬ್ಬರವನ್ನ ಬಳಸುತ್ತಿಲ್ಲ. ಕಾಡಿನಿಂದ ಕಡಿದು ತಂದ ಸೊಪ್ಪು, ಸುಡುಮಣ್ಣು ಜೊತೆಗೆ ತಮ್ಮ ಹಟ್ಟಿಯಲ್ಲಿ ತಯಾರಿಸಿದ ಸಾವಯವ ಗೊಬ್ಬರವನ್ನ ಬಳಕೆ ಮಾಡ್ತಾರೆ. ಇನ್ನು ಮತ್ತೊಂದು ವಿಶೇಷ ಎಂದ್ರೆ ಇವರು ತಾವು ಬೆಳೆದ ಬೆಳೆಯನ್ನ ಎಂದಿಗೂ ಮಾರಾಟ ಮಾಡಿಲ್ಲ. ಎಲ್ಲವನ್ನ ಉಚಿತವಾಗಿ ಅಕ್ಕಪಕ್ಕದವರಿಗೆ, ನೆಂಟರಿಗೆ ವಿತರಣೆ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಊರಿನ ಜನತೆಗೆ ರಾಸಾಯನಿಕ ರಹಿತ ಕೃಷಿ ಉತ್ಪನ್ನಗಳನ್ನು ಒದಗಿಸುವ ಇರಾದೆ ಹೊರತು ಇದಕ್ಕಾಗಿ ಮುಂದಕ್ಕೆ ಸ್ವಂತ ಮಳಿಗೆಯ ಮೂಲಕ ಮಾರಾಟ ಮಾಡುವ ಉದ್ದೇಶವೂ ಇದೆ. ಇನ್ನು ಇವರ ಅಸಾಮಾನ್ಯ ಕೃಷಿಯ ಆಸಕ್ತಿಗೆ ಬೆನ್ನೆಲುಬಾಗಿ ನಿಂತಿರುವುದು ಇವರ ಧರ್ಮಪತ್ನಿ ಪ್ರೆಸಿಲ್ಲಾ ಮೊನಿಸ್. ತಮ್ಮ ಗಂಡನ ಬೇಕು ಬೇಡಗಳಿಗೆಲ್ಲ ಸ್ಪಂದಿಸುತ್ತಾ ತಮ್ಮ ಗಂಡನಿಗೆ ಪ್ರೋತ್ಸಾಹವನ್ನ ನೀಡುತ್ತಿದ್ದಾರೆ. ನನಗೆ ಖುಷಿ ಆಗತ್ತೆ, ಬಟ್ ಅವರು ಬೇಗ ಎದ್ದು ಅವ್ರದ್ದೆಲ್ಲ ಕೆಲಸ ಮಾಡ್ತಾರೆ. ಅದೇ ಬೇಗ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕೊಡ್ತೀನಿ, ಮತ್ತು ಕೆಲಸದವರಿಗೆ ಎಲ್ಲ ಅಂದರೆ ಹೆಲ್ಪ್ ಮಾಡಿ ಕೊಡ್ತೀನಿ. ಹಾಗೆ ಅವರಿಗೆ ಅವಾರ್ಡ್ಸ್ ಸಿಕ್ತಲ್ಲ, ಅದು ನಮಗೆ ತುಂಬ ಖುಷಿ ಆಯಿತು ಅವರಿಗೆ ಅದು ಅವಾರ್ಡ್ಸ್ ಸಿಕ್ಕಿದ್ದು. ಜೀವನದಲ್ಲಿ ಸದಾ ಬ್ಯುಸಿಯಾಗಿರಬೇಕು ಎನ್ನುವುದು ಆಂಡ್ರೆ ಮೊನಿಸ್ ಅವರ ಚಿಂತನೆ. ಅದಕ್ಕಾಗಿ ಈ ಇಳಿ ವಯಸ್ಸಿನಲ್ಲಿ ಕೃಷಿಗೆ ಧುಮುಕಿದ್ದಾರೆ. ಕೃಷಿಯೇ ಇವರಿಗೆ ಜೀವನ ಸಂಗಾತಿ. ಈಗಾಗಲೇ ಕೃಷಿ ಉತ್ಪನ್ನಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದೆ. ಆದರೆ ಇಂದು ಯುವ ಜನತೆ ಕೃಷಿಯಿಂದ ವಿಮುಖರಾಗ್ತಿದ್ದಾರೆ. ಯುವಕರು ಕೃಷಿಯತ್ತ ಮರಳಬೇಕು. ಇದಕ್ಕೆ ಪೂರಕ ವಾತಾವರಣವನ್ನ ಸರ್ಕಾರ ನಿರ್ಮಾಣ ಮಾಡಿಕೊಡಬೇಕು. ಕೃಷಿಕರಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಸವಲತ್ತುಗಳು ದೊರೆಯುತ್ತಿಲ್ಲ. ಸಬ್ಸಿಡಿ, ಪರಿಹಾರಧನ ಎಲ್ಲವೂ ಸಿಗ್ತದೆ. ಆದರೆ ಕೃಷಿಕರು ಇದಕ್ಕಾಗಿ ಏನು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಯಾರಿಗೂ ಮಾಹಿತಿ ಇಲ್ಲ. ಎಲ್ಲವನ್ನೂ ರೈತರೇ ಹೋಗಿ ತಿಳಿದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಈ ಪರಿಸ್ಥಿತಿ ಬದಲಾಗಬೇಕು ಎನ್ನುವುದು ಆಂಡ್ರೆ ಮೊನಿಸ್ ಅವರ ಅನಿಸಿಕೆ. ನೋಡಿದ್ರಲ್ವಾ, ಇದು ತನ್ನ ಇಳಿ ವಯಸ್ಸಿನಲ್ಲೂ ಕೃಷಿಯಲ್ಲಿ ತೊಡಗಿಕೊಂಡಿರುವ ಆಂಡ್ರ್ಯೂ ಅವರ ಸಾಧನೆಯ ಕತೆ. ಅವರ ಯಶಸ್ಸಿನ ಕಥೆಯು ನಿಜಕ್ಕೂ ಯುವ ಜನತೆಗೆ ಸ್ಫೂರ್ತಿದಾಯಕ. ಕೃಷಿಯ ಬಗ್ಗೆ ಅವರು ಕಂಡಿರುವ ಕನಸುಗಳೆಲ್ಲವೂ ನನಸಾಗಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.